ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. The open kabaddi tournament, the best riders goes to Mr. Ritvi Challengers Padadika. ಅಭಿನಂದನೆಗಳು. ಅಭಿನಂದನೆಯ ಜೊತೆಯಲ್ಲಿ ಈ ಪಂದ್ಯಕೂಟದ ಬೆಸ್ಟ್ ಡಿಫೆಂಡರ್ ಆಗಿ ನಾಸಿರ್ ಬಂಗೇರಕಟ್ಟೆ ಬ್ರದರ್ಸ್ ಬಹರೈನ್. ಈ ಬಹುಮಾನವನ್ನು ಶ್ರೀ ರಘುರಾಮ ಆಳುವ ಪ್ರಗತಿಪರ ಕೃಷಿಕರು ನೀಡಿ ಗೌರವಿಸಿಕೊಳ್ಬೇಕು ತಮ್ಮಲ್ಲಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ಬೆಸ್ಟ್ ಡಿಫೆಂಡರ್ ಮಿಸ್ಟರ್ ನಾಸಿರ್ ಬಂಗೇರಗಟ್ಟೆ. ಎಸ್ ಮುಕ್ತ ವಿಭಾಗದ ಕಬಡ್ಡಿ ಸ್ಪರ್ಧೆಯ ಬೆಸ್ಟ್ ಆಲ್ರೌಂಡರ್ ಆಗಿ ಸತ್ತಾರ್ ಬ್ರದರ್ಸ್ ಬಹರೈನ್ ತಂಡದ ಆಟಗಾರ. ಈ ಬಹುಮಾನವನ್ನ ಶ್ರೀ ಶೀನಪ್ಪ ಪೂಜಾರಿ ಕುಕ್ಕುಬೋಣಿ ಪ್ರಗತಿಪರ ಕೃಷಿಕರು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬೆಸ್ಟ್ ಆಲ್ರೌಂಡರ್ ಸತ್ತಾರ್. ಮುಕ್ತ ವಿಭಾಗದ ಕಬಡ್ಡಿ ಸ್ಪರ್ಧೆಯ ಚತುರ್ಥ ಸ್ಥಾನದ ವಿಜೇತ ತಂಡ NYT ತಂಬುದಡ್ಕ. ಎಲ್ಲ ಅತಿಥಿಗಳು ಕೂಡ ಸೇರಿಕೊಳ್ಳುತ್ತಾ ಈ ಬಹುಮಾನವನ್ನು ನೀಡಿಕೊಳ್ಳಬೇಕು. ಚತುರ್ಥ NYT ತಂಬುದಡ್ಕ ಬನ್ನಿ. NYT ತಂಬುದಡ್ಕ. ಮುಕ್ತ ವಿಭಾಗ ಸ್ಪರ್ಧೆ ಪಂದ್ಯಕೂಟದ ತೃತೀಯ ಸ್ಥಾನದ ವಿಜೇತ ತಂಡ ಕೆಜಿ ವಿಭಾಗದಲ್ಲಿ ಮಿಂಚುತ್ತಿರುವಂತಹ ಯುವ ತರುಣರ ಜೊತೆಯಲ್ಲಿ ತೃತೀಯ ಸ್ಥಾನವನ್ನು ಕೂಡ ಮುಡಿಗೇರಿಸಿದಂತಹ BK ಬಾಯ್ಸ್ ಬಂಗೇರಕೋಡಿ. ಈ ಬಹುಮಾನಗಳು ಎಲ್ಲ ಅತಿಥಿಗಳು ಕೂಡ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ತೃತೀಯ ಬಹುಮಾನದ ವಿಜೇತ ತಂಡವಾಗಿದೆ ಬಂಗೇರಕೋಡಿ. ಬನ್ನಿ ಬನ್ನಿ ಬೇಗ ಬನ್ನಿ. ಬನ್ನಿ ಬನ್ನಿ ಬೇಗ 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 ಬೇಗ. ಅಭಿನಂದನೆಗಳು. ಮುಕ್ತ ವಿಭಾಗದ ಕಬಡ್ಡಿ ಸ್ಪರ್ಧೆಯಲ್ಲಿ ಆರಂಭದಿಂದಲೇ ಸೋಲನ್ನೇ ಕಾಣದ ಅಂತಿಮ ಕ್ಷಣ ಫೈನಲ್ ಕದನದಲ್ಲಿ ಸೋಲನ್ನ ಕಂಡು ದ್ವಿತೀಯ ಸ್ಥಾನವನ್ನು ಮುಡಿಗೇರಿಸಿದಂತಹ ತಂಡ ಜನಾರ್ದನ್ ರವರ ಮಾಲಕತ್ವದ ತಂಡವಾಗಿದೆ ಋತ್ವಿ ಚಾಲೆಂಜರ್ಸ್ ಪದಡ್ಕ. ಈ ಕೂಟದ ದ್ವಿತೀಯ ಸ್ಥಾನವನ್ನು ಮುಡಿಗೇರಿಸಿ ತಂಡವಾಗಿದೆ. ಮಾಲಕರು ಕೂಡ ಬನ್ನಿ ಜನನ. ಅಭಿನಂದನೆಗಳು. ಅಭಿನಂದನೆಗಳು. ಮುಕ್ತ ವಿಭಾಗದ ಕಬಡ್ಡಿ ಸ್ಪರ್ಧೆಯ ನೆಟ್ಪಳ್ಳಿಯ ಈ ಪುಣ್ಯ ಮೈದಾನದ ಮುಕ್ತ ವಿಭಾಗದ ಕಬಡ್ಡಿ ಸ್ಪರ್ಧೆಯ 2025ರ ಚಾಂಪಿಯನ್ ಪಟ್ಟವನ್ನು ಹೊರಹಾಕಿದಂತ ತಂಡ ಟೀಮ್ ಬ್ರದರ್ಸ್ ಬಹರೈನ್ ಈ ಕೂಟದ ಚಾಂಪಿಯನ್ ಪಟ್ಟವಾಗಿದೆ.
ಗಫೂರ್ ಅವರ ಮಾಲಕತ್ವದ ತಂಡವಾಗಿದೆ ಈ ವರ್ಷದ ಚಾಂಪಿಯನ್ ಪಟ್ಟದ ರೂವಾರಿ ತಂಡ. ಅಭಿನಂದನೆಗಳು ತಂಡಗಳಿಗೆ. ಅದೇ ರೀತಿ ಪ್ರಶಸ್ತಿಯನ್ನು ವಿತರಿಸಿದಂತಹ ಎಲ್ಲ ಅತಿಥಿಗಳಿಗೂ ಕೂಡ ಹಾರ್ದಿಕವಾದ ಧನ್ಯವಾದಗಳು. ನೋಡಿ ಬಂಧುಗಳೇ, ಆಗೊಮ್ಮೆ ಸೂಚನೆಯನ್ನು ಕೊಟ್ಟಿದ್ದೇವೆ ನೋಡಿ. ಅಲ್ಲಿ ಒಂದು ಟಿಟಿ ವಾಹನದಲ್ಲಿ ಇಟ್ಟಂತಹ 2 ಮೊಬೈಲ್ ಫೋನ್ ಕಳವಾಗಿದೆ ಅಂತೆ. ದಯವಿಟ್ಟು ಇಂತಹ ಒಂದು ಕಾರ್ಯಕ್ಕೆ ಕೈ ಹಾಕದಿರಿ. ದಯವಿಟ್ಟು ಯಾರಾದರೂ ಅಲ್ಲಿ ತೆಗೆದಿದ್ದಲ್ಲಿ ದಯವಿಟ್ಟು ಆ ಟಿಟಿಯ ವಾಹನದ ಬಳಿ ಆ ಮೊಬೈಲ್ ಅನ್ನ ಇಟ್ಟು ಬಿಡಿ. సత్యన్న 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 కొంచెం నిమిషాలు పని ఇప్పాడు గెస్ట్ నాకులలో ఇప్పాడు కృష్ణన్న గుల్లే. ಅಬ್ಜೆಕ್ಷನ್. ಎಂತದ್ದು ಅಬ್ಜೆಕ್ಷನ್? ಇವರು ಸನ್ಫ್ಲವರ್ ಆಯಿಲ್ ಕೇಳಿದ್ದು, ಇವರು ಕೊಟ್ಟದ್ದು. ಮೈ ಲಾರ್ಡ್, ನನ್ ಕ್ಲೈಂಟ್ ಕೇಳಿದ್ದು ಪ್ಯೂರ್ ಸನ್ಫ್ಲವರ್ ಆಯಿಲ್, ಆದ್ರೆ ಇವ್ರು ಕೊಟ್ಟಿದ್ದು ಡಬ್ಬ ಡಕೋಟಾ ಆಯಿಲ್. ಇದ್ರ ಮೇಲೂ ಸನ್ಫ್ಲವರ್ ಫೋಟೋ ಇದೆ, ಆದ್ರೆ ಒಳಗೆ ಏನು ವ್ಯತ್ಯಾಸ ಮಿಲ್ಲೋಡ್? ವ್ಯತ್ಯಾಸ ಇದೆ ಇವರಾನ. ಸುಳ್ಳಿಗೂ ಸತ್ಯಕ್ಕೂ ಇರೋ ವ್ಯತ್ಯಾಸ, ಕಳ್ಳನ್ಗೂ ಪೊಲೀಸ್ಗೂ ಇರೋ ವ್ಯತ್ಯಾಸ, ತಗಡಿಗೂ ಚಿನ್ನಕ್ಕೂ ಇರೋ ವ್ಯತ್ಯಾಸ, ಡ್ಯೂಪ್ಲಿಕೇಟ್ಗೂ ಹೀರೋಗಿರೋ ವ್ಯತ್ಯಾಸ. ಇಲ್ಲಿದೆ ನೋಡಿ ಸಾಕ್ಷಿ. ಈಗ ಫ್ರೀಡಮ್ ಆಯಿಲ್ ಅದ್ಭುತ. ನಾಟ್ ದಿಸ್ ಪಾಯಿಂಟ್. ಜಡ್ ಸಾಹೇಬ್ರಿಗೆ ಸಾಕ್ಷಿ ಇಷ್ಟ ಆಗಿದೆ, ತುಂಬಾ ಇಷ್ಟ ಆಗಿದೆ. ಯಾಕಂದ್ರೆ ಫ್ರೀಡಮ್ ನ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿಯಿಂದ ಮಾಡಲಾಗುತ್ತೆ. ಇದು ಎಷ್ಟು ಪ್ಯೂರ್ ಮತ್ತು ಲೈಟ್ ಅಂದ್ರೆ ಕಮ್ಮಿ ಎಣ್ಣೆಯಲ್ಲಿ ಜಾಸ್ತಿ ಅಡುಗೆ ಮಾಡಬಹುದು. ಅಂದ್ರೆ ಇನ್ನು ಮುಂದೆ ಬರೀ ಪ್ಯೂರ್ ಸನ್ಫ್ಲವರ್ ಆಯಿಲ್. ಫ್ರೀಡಮ್. ಹುಷಾರಾಗಿದೆ. ಮುರಳಿ ಅಣ್ಣ ಅಭಿಮಾನಿ ಬಳಗದ ಎಲ್ಲ ಸಂಘಟಕರು ಕೂಡ ವಿಜಿತ್ ರವರ ಎಲ್ಲ ಸಂಘಟಕರು ಲೈನ್ ಅಪ್ ಮಾಡಿ ಬೇಗ 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 ಬೇಗ. ಹಲೋ ಎಲ್ಲ ಅತಿಥಿಗಳು ಹಾಗೂ ಎಲ್ಲ ಒಂದ್ ನಿಮಿಷ ಅಲ್ಲಿರಿ. ಶರತನ ಬನ್ನಿ ಇಡಬಲ್ಲಿ. ಪ್ರೀತೇಶ್ ಒಮ್ಮೆ ಬನ್ನಿ ಸರ್. ಒಂದ್ ನಿಮಿಷ ಸರ್ ಒಂದ್ ನಿಮಿಷ. ಪ್ರೀತೇಶ್ ಎಲ್ಲಿದ್ದಾರೆ? ಪ್ರೀತೇಶ್ ಬನ್ನಿ. ಎಸ್ ಬಂಧುಗಳೇ, ನೋಡಿ ಪ್ರೀತೇಶ್ಗೊಮ್ಮೆ ಗಟ್ಟಿಯ ಚಪ್ಪಾಳೆ ಬರಬೇಕು. ನೋಡಿ, ಒಂದು ಕೆಜಿ ವಿಭಾಗದ ಕಬಡ್ಡಿಯ ಜೊತೆಯಲ್ಲಿ, ಮುಕ್ತ ವಿಭಾಗದ ಕಬಡ್ಡಿಯ ಮತ್ತೆ ಕೆಜಿ ವಿಭಾಗದ ಕಬಡ್ಡಿಯಲ್ಲಿ ನಮ್ಮ ಜೊತೆಯಲ್ಲಿ 30 ಸೆಕೆಂಡ್ಸ್ ಟೈಮರ್ ಆಗಿ ನಮ್ಮ ಜೊತೆ ಸಹಕರಿಸಿದವರು ಪ್ರೀತೇಶ್. ನೋಡಿ, ಇಷ್ಟೊಂದು ದೊಡ್ಡ ಮಟ್ಟದ ಕಬಡ್ಡಿಯ ಸ್ಪರ್ಧೆಯಲ್ಲಿ ಯಾವುದೇ ರೀತಿಯ ತೊಂದರೆಯಾಗದೆ ಆತನ ಧೈರ್ಯಕ್ಕೆ ಒಂದು ಚಪ್ಪಾಳೆ ಕೊಡಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಆತ 30 ಸೆಕೆಂಡ್ ಟೈಮರ್, ನಿದ್ದೆಯನ್ನ ಬಿಟ್ಟು ನಮ್ಮ ಜೊತೆ ಆರಂಭದಿಂದ ಬೆಳಗಿನ ತನಕ ಕೂಡ ನಿದ್ದೆಯನ್ನ ಬಿಟ್ಟು ನಮ್ಮ ಜೊತೆ ಇವತ್ತು 30 ಸೆಕೆಂಡ್ ಟೈಮರ್ ಅಲ್ಲಿ ಕಾರ್ಯನಿರ್ವಹಿಸಿದ್ದಾನೆ. ಪ್ರೀತೇಶ್ಗೆ ಒಂದು ದೊಡ್ಡ ಮಟ್ಟದ ಆತ್ಮೀಯವಾದ ಅಭಿನಂದನೆ ತಿಳಿಸಿಕೊಡ್ತಾ ಇದ್ದೇವೆ. ಆತನಿಗೆ ಗೌರವದ ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ಆ ಚಿಕ್ಕ ವಯಸ್ಸಿನಲ್ಲಿ ಆತನ ಕಬಡ್ಡಿಯ ಮೇಲಿನ ಪ್ರೀತಿ ನೋಡಿ.
ಎಸ್, ಅಭಿನಂದನೆಗಳು. ಎಸ್ ಬಂಧುಗಳೇ, ಇವತ್ತಿನ ದಿವಸದಲ್ಲಿ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆ ಮುಕ್ತಾಯವಾಗಿದೆ. ಈ ಬಳಿಕದಲ್ಲಿ 60 kg ವಿಭಾಗದ ಕಬಡ್ಡಿಯ ಸ್ಪರ್ಧೆ ನೋಡಿ. ಈ ನಿಡ್ಪಳ್ಳಿಯ ಮಣ್ಣಿನ ಕಾರ್ಮಿಕ ಅಂದರೆ ಆ ಶಾಂತದುರ್ಗ ದೇವರ ಆಶೀರ್ವಾದನೆ ನಿಜವಾಗಿ ಹೆಮ್ಮೆಯಾಗುತ್ತೆ. ಕಳೆದ 2 ವರ್ಷಗಳ ಹಿಂದೆ ನಾನು ಈ ಪಂದ್ಯಾಕೂಟಕ್ಕೆ ವೀಕ್ಷಕರೊಂದಿಗೆ ಆಗಮಿಸಿದರೆ ಕೂಡ ಇಲ್ಲಿಯ ಸತತವಾಗಿ ಪಂದ್ಯಾಕೂಟ ಆದಾಗ ಬಹಳಷ್ಟು ಕಮ್ಮಿ ತಂಡಗಳು ಭಾಗವಹಿಸಿದ್ದು. ಅದರ ಜೊತೆಯಲ್ಲಿ ಕಾರಣಾಂತರದಲ್ಲಿ ಕೆಲವು ದಿವಸದ ಒಂದು ಪಂದ್ಯಾಟದಲ್ಲಿ ಮಳೆ ಕೂಡ ಬಂದಿತ್ತು ದೊಡ್ಡ ಮಟ್ಟದಲ್ಲಿ, ಅದು ಕೂಡ ನಷ್ಟವಾಗಿದೆ. ಆದರೆ ಇವತ್ತಿನ ದಿವಸದಲ್ಲಿ ಆ ಮುರಳಿಯನ್ನ ಆಶೀರ್ವಾದ ಕೂಡ ಹೌದು, ಅದರ ಜೊತೆಯಲ್ಲಿ ಶಾಂತದುರ್ಗ ದೇವಸ್ಥಾನದ ಆ ದೇವರುಗಳ ಆಶೀರ್ವಾದ ಕೂಡ ಹೌದು. ಇವತ್ತಿನ ದಿವಸದಲ್ಲಿ ಅತ್ಯಂತ ಹೆಚ್ಚು ತಂಡಗಳು ಭಾಗವಹಿಸಿಕೊಂಡಿದೆ ನಿಡ್ಪಳ್ಳಿಯ ಈ ಮಣ್ಣಿನಲ್ಲಿ. ಈ ನಿಡ್ಪಳ್ಳಿಯ ಮಣ್ಣಿನಲ್ಲಿ ಹೆಚ್ಚು ತಂಡಗಳು ಭಾಗವಹಿಸಿಕೊಳ್ಳುತ್ತಾ ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲದೆ ಕೂಡ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆ ಆಗಿರ್ಬೋದು, ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಯ ಆಟಗಾರರು ಕೂಡ ಈ ಮಣ್ಣಿನಲ್ಲಿ ಆಡಿದ್ದಾರೆ. ಅಂದರೆ ಈ ಮಣ್ಣಿನ ಆ ಮಹಿಮೆ ಎಂತದ್ದು ಅನ್ನಲು ಈ ನಿಡ್ಪಳ್ಳಿಯ ಮಣ್ಣೆ ಸಾಕ್ಷಿ ಎನ್ನುವುದಕ್ಕೆ ತುಂಬಾ ಹೆಮ್ಮೆಯಾಗುತ್ತೆ. ಅದರ ಜೊತೆಯಲ್ಲಿ ಇಷ್ಟೊಂದು ಅದ್ದೂರಿಯ ಕಬಡ್ಡಿಯನ್ನು ಆಯೋಜನೆ ಮಾಡಿದ್ದು ಮುರಳೀಕೃಷ್ಣ ಅಭಿಮಾನಿ ಬಳಗದ ಎಲ್ಲ ಯುವಕರಿಗೆ ಕಟ್ಟೆ ಚಪ್ಪಾಳೆ ಮಾಡಿ ಎಷ್ಟೊಂದು ಅದ್ಭುತವಾದ ಒಂದು ಆಯೋಜನೆಯನ್ನು ಮಾಡಿದ್ದಾರೆ ನೋಡಿ. ಸರಿಸುಮಾರು 2 ತಿಂಗಳ ಹಿಂದೆ ನಿದ್ದೆಯನ್ನ ಬಿಟ್ಟು ಈ ಕಬಡ್ಡಿಯನ್ನು ಆಯೋಜನೆ ಮಾಡಬೇಕು. ತನ್ನ ಒಡನಾಟದಲ್ಲಿದ್ದಂತಹ ತಮ್ಮ ಆತ್ಮೀಯ ಗೆಳೆಯನ ಆ ಸವಿ ನೆನಪನ್ನ ನಾವುಗಳು ಸ್ಮರಿಸಿಕೊಳ್ಳುತ್ತಾ ಆತನ ಕನಸನ್ನು ನನಸಾಗಿಸಿಕೊಳ್ಬೇಕನ್ನ ನಿಟ್ಟಿನಲ್ಲಿ ಯುವಕರ ತಂಡವನ್ನ ಕಟ್ಟಿಕೊಳ್ಳುತ್ತಾ ಇವತ್ತಿನ ದಿವಸದಲ್ಲಿ ಎಲ್ಲ ಯುವಕರ ತಂಡ ಇವತ್ತಿನ ದಿವಸದಲ್ಲಿ ಅತ್ಯಂತ ಉತ್ತಮ ರೀತಿಯಾಗಿ ಇವತ್ತಿನ ದಿವಸದಲ್ಲಿ ಪಂದ್ಯಾಟವನ್ನ ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದು ಮುರಳೀಕೃಷ್ಣ ಅಭಿಮಾನಿ ಬಳಗ ಇವರ ಎಲ್ಲ ಯುವಕರ ತಂಡಗಳ ಗಟ್ಟಿಯ ಚಪ್ಪಾಳೆ ಜೊತೆಯಲ್ಲಿ ಅವರನ್ನು ಅಭಿನಂದಿಸಿಕೊಳ್ಳುತ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತಿನ ದಿವಸದಲ್ಲಿ ನಮ್ಮ ಜೊತೆಯಲ್ಲಿ ತೀರ್ಪುಗಾರ ಮಂಡಳಿ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರ ಮಂಡಳಿಯಲ್ಲಿ ನಮ್ಮ ಜೊತೆ ಸೇವೆ ಸಲ್ಲಿಸಿದವರು ಶ್ರೀಯುತ ಆಸಿಫ್ ಸರ್ ತಮಗೂಡ ಆತ್ಮೀಯ ಅಭಿನಂದನೆ ತಿಳಿಸಿಕೊಡುತ್ತಾ ಇದೇ ಸ್ಥಳೀಯ ಭಾಗದಲ್ಲಿ ಹುಟ್ಟಿ ಬೆಳೆದುಕೊಳ್ಳುತ್ತಾ ಯುವಕರಿಗೆ ಬೆನ್ನೆಲುಬುಗಾಗಿ ನಿಂತು ಎಲ್ಲರ ಜೊತೆಯಲ್ಲಿ ಸಲಹೆ ಸೂಚನೆ ನೀಡಿ ಇವತ್ತಿನ ದಿವಸದಲ್ಲಿ ಈ ಕಬಡ್ಡಿ ಸ್ಪರ್ಧೆಗೆ ಆತ್ಮೀಯವಾಗಿ ಅವರ ಒಂದು ಕೊಡುಗೆ ಖಂಡಿತವಾಗಿಯೂ ಹೆಚ್ಚು ಅಂತ ಹೇಳ್ಬೋದು. ವಿಜೇತರವರಿಗೆ ಅವರಿಗೆ ಕೂಡ ಆತ್ಮೀಯವಾದ ಅಭಿನಂದನೆ ತಿಳಿಸಿಕೊಡುತ್ತಾ ಜೊತೆಯಲ್ಲಿ ಆತ್ಮೀಯ ಸ್ನೇಹಿತರು ಶ್ರೀಯುತ ಕಾರ್ತಿಕ್ ರವರಿಗೆ ಕೂಡ ಆತ್ಮೀಯ ಅಭಿನಂದನೆ ತಿಳಿಸಿಕೊಡುತ್ತಾ ಬಂಧುಗಳೇ, ಈ ಫೈನಲ್ಗೆ ಮುನ್ನುಗ್ಗಿದಂತಹ 2 ಕಬಡ್ಡಿಯ ತಾರೆಗಳು ಬಂಗೇರಕೋಡಿಯ ಒಂದು ಕಡೆಯ ಕಬಡ್ಡಿಯ ಸ್ಪರ್ಧೆಯಾದರೆ ಒಂದು ತಂಡವಾಗಿದೆ ಬಂಗೇರಕೋಡಿ. ಅತ್ಯಂತ ಒಂದು ಸೂಕ್ಷ್ಮವಾದ ತಂಡ ಅಂತ ಹೇಳ್ಬೋದು. ಯಾವುದೇ ರೀತಿಯ ಚರ್ಚೆಗೆ ಅವಕಾಶವನ್ನು ನೀಡದ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ ಎಲ್ಲ ನಿರ್ಣಯ ಕೂಡ ಸ್ಪಂದನೆ ಕೊಟ್ಟಂತಹ ಒಂದು ತಂಡ ಎಂದರೆ ಅದು BK ಬಾಯ್ಸ್ ಬಂಗೇರಕೋಡಿ. ಎಲ್ಲ ಆಟಗಾರರಿಗೆ ಆತ್ಮೀಯ ಅಭಿನಂದನೆ ತಿಳಿಸಿಕೊಡ್ತಾ ಈ ಭಾಗದಲ್ಲಿ ಬರಬೇಕಾದರೆ ಜೈ ಭೀಮ್ ಅನ್ನುವಂತಹ ಒಂದು ಹೆಸರನ್ನ ಪಡೆದುಕೊಳ್ಳುತ್ತಾ ಬಾಬಾ ಸಾಹೇಬ್ ರವರ ಭಾರತ ದೇಶಕ್ಕೆ ಬರೆದಂತಹ ಸಂವಿಧಾನದ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಸೇವಾ ಟ್ರಸ್ಟ್ ಅನ್ನ ಕಟ್ಟಿಕೊಳ್ಳುತ್ತಾ ಒಂದು ಸಂಘವನ್ನ ಕಟ್ಟಿಕೊಳ್ಳುತ್ತಾ ಇವತ್ತಿನ ದಿವಸದಲ್ಲಿ ನಿಡ್ಪಳ್ಳಿಯ ಈ ಪುಣ್ಯ ಮಣ್ಣಿನಲ್ಲಿ ಅತ್ಯಂತ ಅದ್ಧೂರಿಯಾಗಿ ಕಬಡ್ಡಿಯ ಮೇಲಿನ ಪ್ರೀತಿ ಅಂದ್ರೆ ಅದು ವಸಂತರವರಿಗೆ ಗಟ್ಟಿ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಕಬಡ್ಡಿಯ ಮೇಲಿನ ಪ್ರೀತಿಯಿಂದ ಇವತ್ತಿನ ದಿವಸ ಅವರೆಲ್ಲ ಸಂಘಟಕರು ಇವತ್ತಿನ ದಿವಸದಲ್ಲಿ ಒಂದು ಕಬಡ್ಡಿಯ ತಂಡವನ್ನ ಕಟ್ಟಿಕೊಟ್ಟು ಇವತ್ತಿನ ದಿವಸದಲ್ಲಿ ಅದೇ ಜೈ ಭೀಮ್ ಎನ್ನುವಂತಹ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ತಂಡವನ್ನ ಕಟ್ಟಿಕೊಳ್ಳುತ್ತಾ ಇವತ್ತಿನ ನಿಡ್ಪಳ್ಳಿಯ ಮಣ್ಣಿನಲ್ಲಿ ಇತಿಹಾಸವನ್ನ ಬರೆದದ್ದು ಅದು ನಿಡ್ಪಳ್ಳಿಯ ಅಂಬೇಡ್ಕರ್ ಸಮಿತಿ ನಿಡ್ಪಳ್ಳಿ ಟ್ರಸ್ಟ್ ಅಂತ ಹೇಳಿಕೆ ತುಂಬಾನೇ ಹೆಮ್ಮೆಯಾಗ್ತಾ ಇದೆ. ಅದ್ರ ಜೊತೆಯಲ್ಲಿ ಇವತ್ತು ದಿವಸದಲ್ಲಿ ಮಾಂತೇಶ್ ಆಗಿರ್ಬೋದು, ಮಾಂತೇಶ್ ಇದ್ರ ಭಾಗಕ್ಕೆ ಬನ್ನಿ, ಸುಮಕ್ ಬನ್ನಿ ನೋಡಿ. ಎಲ್ಲ ಇವರ ಆಟಗಾರರು ಕೂಡ ನ್ಯಾಷನಲ್ ಆಡಿದಂತ ಆಟಗಾರ ನೋಡಿ. ಇವತ್ತು ನ್ಯಾಷನಲ್ ಆಡಿದಂತ ಆಟಗಾರರು ಕೂಡ ಇವತ್ತಿನ ದಿವಸದಲ್ಲಿ ಕಬಡ್ಡಿಯನ್ನ ಆಡ್ಲಿಕ್ಕೆ ಇವತ್ತು ನಿಡ್ಪಳ್ಳಿಯ ಮಣ್ಣಿನಲ್ಲಿದ್ದಾರೆ. ಅವರಿಗೆ ಕೂಡ ತಮ್ಮ ಕ್ರೀಡಾ ಜೀವನ ಉಜ್ವಲವಾಗಲಿ ಅಂತ ಆಶೀರ್ವಾದಿಸಿಕೊಳ್ಳುತ್ತಾ ಎಲ್ಲ ಬಂಧುಗಳ ಇವತ್ತಿನ ದಿವಸದಲ್ಲಿ ಆರಂಭದಿಂದ ಇವತ್ತಿನ ತನಕ ಕೂಡ ಅಂತಿಮದವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಈ ಪಂದ್ಯಾಕೂಟದ ಕೂಡ ನೇರ ಪ್ರಸಾರ ಸುದ್ದಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ಪ್ರಸಾರ ಬೇಡಿಗಳು ಎಲ್ಲ ಸಿಬ್ಬಂದಿ ವರ್ಗದ ಕೂಡ ಆತ್ಮೀಯವಾಗಿ ಅಭಿನಂದನೆ ತಿಳಿಸಿಕೊಡ್ತಾ ಇದೆ ಸುದ್ದಿಯ ಎಲ್ಲ ಸಿಬ್ಬಂದಿ ವರ್ಗ. ಅದ್ರ ಜೊತೆಯಲ್ಲಿ ಸೌಂಡ್ಸ್ ಅಂಡ್ ಲೈಟ್ಸ್ ನ ಆಪರೇಟರ್ಸ್ ಹಾಗೂ ಸಿಬ್ಬಂದಿ ವರ್ಗದ ಆತ್ಮೀಯ ಅಭಿನಂದನೆ ಹಾಗೂ ಶಾಮಿಯಾನ ವ್ಯವಸ್ಥೆ ಮಾಡಿದಂತ ಎಲ್ಲ ಸಿಬ್ಬಂದಿ ಆತ್ಮೀಯ ಅಭಿನಂದನೆ ತಿಳಿಸಿಕೊಡುತ್ತಾ ನಮ್ಮ ಜೊತೆಯಲ್ಲಿ ಸ್ಕೋರರ್ ಆಗಿ ಸಹಕರಿಸಿದ್ದಾರೆ ತಮ್ಮ ಕೂಡ ಆತ್ಮೀಯ ಅಭಿನಂದನೆ ತಿಳಿಸಿಕೊಡುತ್ತಾ ಎಲ್ಲ ಗೌರವಾನ್ವಿತ ಅತಿಥಿಗಳು 2 ತಂಡ ಕೂಡ ಹಸ್ತಲಾಗದ ಮುಖೇನವಾಗಿ ಅವರಿಗೆ ಶುಭಾಶಯ ಕೋರಬೇಕು ತಮ್ಮಲ್ಲಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಘಟಕರು ಹೋಗಿ ಎಲ್ಲ ಸಂಘಟಕರು ಬನ್ನಿ. ಎಲ್ಲ ಸಂಘಟಕರು ಬನ್ನಿ.
ಇವತ್ತು ಈ ಒಂದು ಅತ್ಯುತ್ತಮವಾದ ಕಬಡ್ಡಿ ಸ್ಪರ್ಧೆ ನೀವೇ ಕಾರಣ. ಬನ್ನಿ ಬನ್ನಿ ಬನ್ನಿ. ಗಣ್ಯಾತಿಗಣ್ಯರು ಎಲ್ಲರೂ ಕೂಡ ವೀಕ್ಷಣೆಯಲ್ಲಿದ್ದಾರೆ. ಎಸ್ ಬಂಧುಗಳೇ, ಫೈನಲ್ ಸ್ಪರ್ಧೆಯಲ್ಲಿ ನಾವು ಕೃಷ್ಣಕುಮಾರ್ ಸರ್ ತಮ್ಮ ಕೂಡ ಆತ್ಮೀಯ ಅಭಿನಂದನೆ. ತಮ್ಮ ಅಣ್ಣನ ಒಂದು ಕನಸು ಇವತ್ತಿನ ದಿವಸದಲ್ಲಿ ನನಸಾಗ್ತಾ ಇದೆ. ಅದು ನಿಟ್ಪಳ್ಳಿಯ ಈ ಪುಣ್ಯ ಮೈದಾನದಲ್ಲಿ ಅವರ ಆ ಕೊಡುಗೆ, ಒಂದು ಸಹಾಯ ಆಗಿರ್ಬೋದು, ಅವರ ಆ ಒಂದು ಎಲ್ಲ ಯುವಕರ ಜೊತೆಯಲ್ಲಿಟ್ಟಂತ ಆ ಪ್ರೀತಿ, ವಿಶ್ವಾಸ, ನಂಬಿಕೆ ಇವತ್ತಿನ ದಿವಸದಲ್ಲಿ ಹೆಚ್ಚು. ಯಾಕೆಂದ್ರೆ ಆ ದೇವರ ಆಶೀರ್ವಾದ ಕೂಡ ಇದೆ ಅವರಿಗೆ. ಅವರ ಆತ್ಮಕ್ಕೆ ಶಾಂತಿಯನ್ನ ಸಿಗಲಿ. ಇವತ್ತಿನ ದಿವಸದಲ್ಲಿ ಆ ಮೇಡಮ್ ಹೇಳಿದಾಗೆ 2 ವರ್ಷ 7 ದಿನ ಆಗಿದೆ ಅಂತ ಇವತ್ತಿಗೆ ದಿವಸದಲ್ಲಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಆ ಭಗವಂತ ಚಿರಶಾಂತಿಯನ್ನ ಕರುಣಿಸಲಿ ಅಂತ ಕೇಳಿಕೊಳ್ಳುತ್ತಾ, ಇವತ್ತಿನ ಆ ಮುರಳೀಕೃಷ್ಣ, ದಿವಂಗತ ಮುರಳೀಕೃಷ್ಣ ಭಟ್ ಇವರ ಸ್ಮರಣಾರ್ಥವಾಗಿ ಆಯೋಜಿಸಿದಂತ ಕಬಡ್ಡಿಯ 60 kg ವಿಭಾಗದ ಕಬಡ್ಡಿಯ ಸ್ಪರ್ಧೆಯ ಫೈನಲ್ ಸ್ಪರ್ಧೆಯಾಗ್ತಾ ಇದೆ. ಸುಮುಖ, ಟೈಮರ್ ಹೇಳುವಾಗಿಲ್ಲ, ಅದು ಪ್ರೀತೇಶ್ಗೆ ಫಿಕ್ಸ್ ಆಗಿದೆ. ಅದು ಧನುಷ್, ಪ್ರೀತೇಶ್ ಉಪದ್ರವ ಪರಿಚಿ. ಎಸ್, ಆರಂಭವಾಗಿದೆ ಈ ಕೂಟದ ಫೈನಲ್ ಸ್ಪರ್ಧೆಯಾಗಿದೆ. ಎಸ್, ಆರಂಭ. 3, 2, 1 ಕಬಡ್ಡಿ ಆರಂಭವಾಗಿದೆ. ನೋಡಿ, ಒಮ್ಮೆ ವೀಕ್ಷಕರ, ಒಮ್ಮೆ ಗಟ್ಟಿಯ ಚಪ್ಪಾಳೆ ಬರ್ಬೇಕು. ನಮ್ಮನ್ನೆಲ್ಲರನ್ನ ಮನರಂಜಿಸಿದ ಶಶಿಕಾಂತ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ಉತ್ತಮವಾಗಿ ನಮ್ಮ ಜೊತೆಯಲ್ಲಿ ಆರಂಭದಿಂದ ಇಷ್ಟತನ ಕೂಡ ಮನರಂಜಿಸಿಕೊಂಡಿದ್ದಾರೆ. ಆರಂಭಿಕ ಸ್ಪರ್ಧೆಯಾಗುತ್ತಾ ಇದೆ. ಶಶಿಕಾಂತ್ ಬಲೆ ಇಂಚು ಬಲೆ ಇಂಚು ಬಲೆ ಇಂಚು ಬಲೆ. ಸುಮುಖ, ಇದು 60 kg ವಿಭಾಗದ ಫೈನಲ್ ಸ್ಪರ್ಧೆಯಾಗಿದೆ. ಆರಂಭಿಕ ದಾಳಿಗೆ ನಿಗದಿತ ಸಮಯದ ಪಂದ್ಯಾಟದಲ್ಲಿ ಸುಮುಖನ ಮುಖೇನವಾಗಿ ಜೈ ಭೀಮ್ ಟ್ರಸ್ಟ್ ಪರವಾಗಿ ಸುಮುಖ ಮತ್ತೆ ದಾಳಿಯಲ್ಲಿ ಬಂಗೇರಕೋಡಿ ಒಂದು ಕಡೆಯಲ್ಲಿ ಜೈ ಭೀಮ್ ರೋಲಿಂಗ್ ಎಸ್ಕೇಪ್ ಮತ್ತೆ ಜಾನ್ಮೆಯ ದಾಳಿಯನ್ನ ಮುಂದುವರಿಸಿಕೊಂಡಂತಹ ದಾಳಿಗಾರ ಬಂಗೇರಕೋಡಿಯ ಪರವಾಗಿ ಸ್ಪಷ್ಟತೆಯ ಪದಚಲನೆಯ ಪಂದ್ಯಾಕೂಟದಲ್ಲಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಲಿಖಿತ್, ರೈಟ್ ಕಾರ್ನರ್ ಭಾಗದಲ್ಲಿ ಚಿದಾನಂದ. ಮಾಂತೇಶ, ಇದು ಬೆಳಗಾವಿಯ ಚಿನ್ನ. ಯಶಸ್ವಿಯ ಜೊತೆಗೆ ಟ್ಯಾಕಲ್ ಪರಿಪೂರ್ಣತೆಯಲ್ಲಿ ಮಾಂತೇಶನ ಬಂಧನವಾದಾಗ ಥರ್ಡ್ ರೈಟ್ ಡೂ ಆರ್ ಡೈ. ಇದು ಫೈನಲ್ ಸ್ಪರ್ಧೆ, ದ ಗ್ರ್ಯಾಂಡ್ ಫಿನಾಲೆ. ಮುರಳೀಕೃಷ್ಣ ಅಭಿಮಾನಿ ಬಳಗ ನಿಟ್ಪಳ್ಳಿಯ ಸಂಘಟಕರ ಕನಸು ಇವತ್ತಿನ ದಿವಸದಲ್ಲಿ ನನಸಾಗುತ್ತಾ ಇದೆ. ಅಂತಿಮ ಕ್ಷಣ, ಇದು ಫೈನಲ್ ಸ್ಪರ್ಧೆಯಲ್ಲಿ ಡೂ ಆರ್ ಡೈ ಆಗಿದೆ. ಆಹಾ, ಚಿದಾನಂದ ಡಬಲ್ ಆಂಕಲ್ ಹೋಲ್ಡ್ ನಲ್ಲಿ ಯಶಸ್ವಿಗೆ ಟ್ಯಾಕಲ್ ಮಾಡಿದಂತಹ SDM ತಾರೆ ಚಿದಾನಂದ ರೈಟ್ ಕಾರ್ನರ್ ಭಾಗದಲ್ಲಿ.
ಸುಮುಖ ಗಡಿನಾಡ ತಲಪಾಡಿಯ ಯುವಕ ಸುಮುಖ. ಆರ್ರೆ! ಆಹಾ ಎಂತ ದಾಳಿ! ತ್ರೀ ಪಾಯಿಂಟ್ ಸೂಪರ್ ರೈಡ್ ಆಗಿದೆ. ಸ್ಕೋರ್ ಬೋರ್ಡ್ 5-1 ಸ್ಪರ್ಧೆ ಇದೆ. ಮುನ್ನಡೆಯಲ್ಲಿ ನಿಡ್ಪಳ್ಳಿ ಜೈ ಭೀಮ್ ಟ್ರಸ್ಟ್ ನಿಡ್ಪಳ್ಳಿ ಮುನ್ನಡೆಯಲ್ಲಿದೆ. ಫ್ರೆಂಡ್ಸ್ ಅಕಾಡೆಮಿ ಅನ್ನುವಂತಹ ಒಂದು ಅಕಾಡೆಮಿಯನ್ನು ಕಟ್ಟಿರುವಂತಹ ಧನುಷ್ ಆತನ ಆ ಒಂದು ಸಾರಥ್ಯದ ತಂಡ ಇವತ್ತಿನ ದಿವಸದಲ್ಲಿ ಫೈನಲ್ ಸ್ಪರ್ಧೆಯನ್ನ ಆಡ್ತಾ ಇದೆ. ಸೂಪರ್ ಟ್ಯಾಕಲ್ ಇಸ್ ಆನ್. ಮಾಂತೇಶ ಬೆಳಗಾವಿಯ ಇರುವರು ಆಟಗಾರರು ಇವತ್ತು ಮತ್ತೆ ಅಂಕೆ ಲಾಭದಲ್ಲಿ. ಮಾಂತೇಶ 9 ಗಂಟೆಯ ವೇಳೆಯಲ್ಲಿ ಫೈನಲ್ ಸ್ಪರ್ಧೆ 60 kg ವಿಭಾಗದ ಸ್ಪರ್ಧೆಯಾಗಿದೆ. ಅಟ್ಯಾಕರ್ಸ್ ವಿಟ್ಲದ ಎಲ್ಲ ಸದಸ್ಯರು ಕೂಡ ಇವತ್ತಿನ ದಿವಸದಲ್ಲಿ ಫೈನಲ್ ಸ್ಪರ್ಧೆಯ ವೀಕ್ಷಣೆಯಲ್ಲಿದ್ದರೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಅಭಿನಂದನೆ, ಅದರ ಜೊತೆಯಲ್ಲಿ ಸ್ವಾಗತವನ್ನು ತಿಳಿಸಿಕೊಡ್ತಾ ಇದ್ದೇವೆ. ವಿಟ್ಲದ ಆ ಒಂದು ಏರ್ಗಲ್ನ ಮಣ್ಣಿನಲ್ಲಿ ಅತ್ಯಂತ ಅದ್ದೂರಿಯ ಕಬಡ್ಡಿಯನ್ನು ಆಯೋಜನೆ ಮಾಡಿದಂತಹ ಸಂಘ ಸಂಸ್ಥೆ ಎಂದರೆ ಅದು ಅಟ್ಯಾಕರ್ಸ್ ವಿಟ್ಲ. ಸೂಪರ್ ಟ್ಯಾಕಲ್ ಇಸ್ ಆನ್. ಸುಮುಖ. The final tournament is the 60 kg the kabaddi. ಎಚ್ಚೆತ್ತುಕೊಂಡಿರುವಂತಹ ಶಶಿಕಾಂತ್ 6 ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ ಇದೆ. ಬೋನಸ್ ಆನ್ ಆಗಿದೆ. ಬಂಕೇರಕೋಡಿಯ ಪರವಾಗಿ ದಾಳಿ. ರೈಟ್ ಕಾರ್ನರ್ ವಿಭಾಗದಲ್ಲಿ ಚಿದ, ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸುಮುಖ. ಮಾಂತೇಶ್ ಮತ್ತೆ ದಾಳಿಯಲ್ಲಿ ತಿರುವಲಿ ಡಿಫೆಂಡರ್ಗಳ ಮಧ್ಯೆ ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ಮಾಂತೇಶ ಸ್ಪಷ್ಟತೆಯ ಪಾದಚಲನೆಯ ಮುಖೇನವಾಗಿ ಸಮಯದ ಪರಿಕಲ್ಪನೆಯಲ್ಲಿ ಬಂಗೇರಕೋಡಿಯ ಪರವಾಗಿ ಆರು 2 ಸ್ಪರ್ಧೆ ಇದೆ. ಮುನ್ನಡೆಯಲ್ಲಿ ಜೈ ಭೀಮ್ ಟ್ರಸ್ಟ್ ಸ್ಟೇಡಿಯಂ ನಿಡ್ಪಳ್ಳಿ ಮುನ್ನಡೆಯಲ್ಲಿದೆ. ವಿರಾಮದ ಕೋರಿಕೆಯ ಸ್ಪರ್ಧೆಯಾಗಿದೆ. ಇವತ್ತಿನ ದಿವಸದಲ್ಲಿ 2 ವಿಭಾಗದ ಕಬಡ್ಡಿಯ ಸ್ಪರ್ಧೆ ಕೂಡ ತಂಡವನ್ನ ಒಂದು ಕಟ್ಟಿಟ್ಟಿದಂತಹ ಜನಾರ್ದನ್ ರವರ ಒಂದು ಮುಕ್ತ ವಿಭಾಗದ ಪಂದ್ಯಾಟದಲ್ಲಿ ಅವರಿಗೆ ಪ್ರಶಸ್ತಿಯ ಮುಡಿಗೇರಿಸಿಕೊಂಡಿದ್ದಾರೆ. ಥರ್ಡ್ ರೈಟ್ ಡೂ ಆರ್ ಡೈ. ದಿ ಸೂಪರ್ ಟ್ಯಾಕಲ್ ಇಸ್ ಆನ್. ರೈಡರ್ ಇಸ್ ಮಂತೇಶ್ ಫ್ರಮ್ ಬೆಳಗಾವ್. ಅಂಕಗಳು ಬೇಕಾಗಿದೆ. ದಿ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಸಮಯದ ಸ್ಪಷ್ಟತೆಯಲ್ಲಿ ಮಂತೇಶ ಯಶಸ್ವಿಯ ದಾಳಿಯಲ್ಲಿ ಮಾಂತೇಶನಿದ್ದಾನೆ.
ಎಸ್ ಫೈನಲ್ ಡಿಸಿಷನ್ ಬರಬೇಕಾಗಿದೆ. ಫೈನಲ್ ಡಿಸಿಷನ್ ರೈಡರ್ ಇಸ್ ಸೇಫ್. ಥರ್ಡ್ ರೈಟ್ ಡೂ ಆರ್ ಡೈ. 7-2 ಸ್ಪರ್ಧೆ ಇದೆ. ದ 7-2 ಇನ್ ಫೇವರ್ ಆಫ್ ಟೀಮ್ ಜೈ ಭೀಮ್ ಟ್ರಸ್ಟ್ ನಿಡ್ಪಳ್ಳಿ. ಬಿಕೆ ಬಾಯ್ಸ್ ಬರ ಹಾಗೆ ಅರೆ ಚಿದಾನಂದ ಯಶಸ್ವಿಯ ಟ್ಯಾಕಲ್ ನಲ್ಲಿದ್ದಾನೆ. 8-2 ಆಲ್ ಔಟಿನ ಪರಿಪೂರ್ಣತೆಗೆ ಲಾಭದ ಜೊತೆಯಲ್ಲಿ ಸ್ಪರ್ಧೆ ಇದೆ. 11-2 ಸ್ಪರ್ಧೆ ಇದೆ. ಮುನ್ನಡೆಯಲ್ಲಿ ಜೈ ಭೀಮ್, ನಿಡ್ಪಳ್ಳಿ ಮುನ್ನಡೆಯಲ್ಲಿದೆ. ನಿಗದಿತ ಸಮಯದ ಪರಿಕಲ್ಪನೆಯ ಪಂದ್ಯಾಕೂಟದಲ್ಲಿ ಉತ್ಕೃಷ್ಟದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಜೈ ಭೀಮ್ ಟ್ರಸ್ಟ್ ನಿಡ್ಪಳ್ಳಿ ಮುನ್ನಡೆಯಲ್ಲಿದೆ. 11-2 ಸ್ಪರ್ಧೆ ಇದೆ. ಮಾಂತೇಶ ದಯವಿಟ್ಟು ನೋಡಿಯಲ್ಲಿ ಆ ಯುವಕರು ಬೇಸರದಲ್ಲಿದ್ದಾರೆ. ಯಾಕೆಂದ್ರೆ ಆ ಟಿಟಿಯ ವಾಹನದಲ್ಲಿದ್ದಂತೆ 2 ಮೊಬೈಲ್ ಅನ್ನ ಯಾರು ತೆಗೆದಿದ್ದಾರೆ. ದಯವಿಟ್ಟು ಅಂತಹ ಸಾಹಸಕ್ಕೆ ಕೈ ಹಾಕಬೇಡಿ. ಅವ್ರು ಇನ್ನೂ ಕೂಡ ಇದೇ ಮೈದಾನದಲ್ಲಿದ್ದಾರೆ ಆ ಮೊಬೈಲ್ಗೋಸ್ಕರ. ಕಲೆ ಕಾರ್ಮಿಕದ ಜಾಗದಲ್ಲಿ ಅಂತಹ ಕಾರ್ಯಕ್ಕೆ ಕೈ ಹಾಕಬೇಡಿ, ಅದು ಒಳ್ಳೆಯದಲ್ಲ. ಹನ್ನೊಂದು 2 ಸ್ಪರ್ಧೆ ಸ್ಪಷ್ಟತೆಯನ್ನು ಕಂಡುಹಿಡಿಸಿಕೊಂಡ ವೇಳೆಯಲ್ಲಿ ಬಗ್ಗೇರಕೋಟೆಗೆ ಪರವಾಗಿ ದಾಳಿಯಾಗಿದೆ. ಸುಮುಖ ದಾಳಿಯಲ್ಲಿ ತಲಪಾಡಿಯ ವಜ್ರ ಮೊದಲಾರ್ಧ ಮುಕ್ತಾಯವಾಗಿದೆ. 11-2 ಸ್ಪರ್ಧೆ. ಮೊದಲಾರ್ಧದ ಮುಕ್ತಾಯದಲ್ಲಿ 11-2 11-2 in favor of the team ಜೈ ಭೀಮ್ ಟ್ರಸ್ಟ್ ನಿಡ್ಪಳ್ಳಿ. ಎಸ್ ಮೊದಲಾರ್ಧದ ಮುಕ್ತಾಯದ ಬಳಿಕ ದ್ವಿತೀಯಾರ್ಧದ ಸ್ಪರ್ಧೆ ಆರಂಭವಾಗಿದೆ. ಸುಮುಖನ ದಾಳಿಗೆ ಮುಖೇನವಾಗಿ ಈ ವರ್ಷದ PUCಯಲ್ಲಿ ಹರಿಯಾಣದಲ್ಲಿ ನ್ಯಾಷನಲ್ ಆಡಿದಂತ ಆಟಗಾರ, ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ.
ಬರುವ ಶನಿವಾರದ 22ರ ದಿನಾಂಕದಲ್ಲಿ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರ ಸಮೀಪದ ಪಾಂಡವರ ಕಲ್ಲಿನಲ್ಲಿ 55 ಕೆಜಿ ವಿಭಾಗ ಮತ್ತು 65 ಕೆಜಿ ವಿಭಾಗದ 2 ಮಾದರಿಯ ಮ್ಯಾಟ್ ಕಬಡ್ಡಿಯ ಸ್ಪರ್ಧೆ ಇದೆ. ಸ್ಪಷ್ಟತೆಯ ಮುನ್ನಡೆಯನ್ನು ಕೈದಿರಿಸಿಕೊಂಡಿರುವಂತಹ ಜೈ ಭೀಮ್ ಟ್ರಸ್ಟ್ ಥರ್ಡ್ ರೈಟ್ ಡೂ ಆರ್ ಡೈ ಮಾರ್ಚ್ ತಿಂಗಳ 8ರ ದಿನಾಂಕದಲ್ಲಿ ಬೆಳ್ಳಾರೆಯಲ್ಲಿ 55 ಕೆಜಿ ವಿಭಾಗದ ಕಬಡ್ಡಿಯ ಸ್ಪರ್ಧೆ. ಆರ್ರೆ ತಲಪಾಡಿಯ ಹಾರುವ ಮೀನಿಗೆ ಬಲೆ ಬೀಸಾಗಿದೆ. ಥರ್ಡ್ ರೈಟ್ ದ ಬ್ಯಾಕ್ ಟು ಆರ್ ಡೈ ದ ಡಿಸೈಡೆಡ್ ರೈಡ್ ಆಗಿದೆ. ಏನ ಲೈನ್ ಆಂಪರ್ ಲಾಗದಂತುಡು ಕುಲ್ಲೆರಿಜ್ಜಿ ಅರ್ರೆ ಚಿದಾನಂದ ಮಾಂತೇಶ ಜೈ ಭೀಮ್ ಟ್ರಸ್ಟ್ ಪರವಾಗಿ ಮಾಂತೇಶ ದಾಳಿಯಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ, ಕರ್ನಾಟಕ ತಂಡದ ನಾಯಕ ಹನ್ನೆರಡು 3ರಲ್ಲಿ ಸ್ಪರ್ಧೆ ಇದೆ. ನಾಲ್ಕು 12 ಅಂತರ 8ರ ಮುನ್ನಡೆಯನ್ನು ಕೈದಿರಿಸಿಕೊಂಡಿದೆ ಗಣಪ. ಇದು ಬೆಟ್ ಕಳೆದ ಗಣಪ ಮತ್ತೆ ದಾಳಿಯಲ್ಲಿ ಜೈ ಭೀಮ್ ಟ್ರಸ್ಟ್ ಪರವಾಗಿ ಒಂದು ಕಡೆಯಲ್ಲಿ ನಾಗು ಮತ್ತು ಶಶಿಕಾಂತ್ ಒಂದೇ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ. ಜಾನ್ಬಿಯ ದಾಳಿಯನ್ನು ಸಂಘಟಿತ ಬಲದಲ್ಲಿ ಸರ್ವಾಂಗೀಣ ಆಟವನ್ನು ಪ್ರದರ್ಶಿಸಬಲ್ಲಂತಹ ಆಟಗಾರ ಡ್ರೀಮ್ ಬಾಯ್ಸ್ ಅಕಾಡೆಮಿ ಪಾಂಡವರ ಕಲ್ಲು ಆಯೋಜನೆಗೊಳಿಸಿದಂತಹ 65 ಕೆಜಿ ವಿಭಾಗ ಮತ್ತು 55 ಕೆಜಿ ವಿಭಾಗದ ಕಬಡ್ಡಿಯ ಸ್ಪರ್ಧೆ ಬರುವ ಶನಿವಾರ 22ರ ದಿನಾಂಕದಲ್ಲಿ ಪಾಂಡವರ ಕಲ್ಲಿನಲ್ಲಿ ಸಾಗಿ ಬರಲಿದೆ. ಥರ್ಡ್ ರೈಟ್ ಡೂ ಆರ್ ಡೈ 65 ಕೆಜಿ ವಿಭಾಗದ ಪ್ರಥಮ ನಗದು 30,000, ದ್ವಿತೀಯ 15,000, ತೃತೀಯ ಮತ್ತು ಚತುರ್ಥ 7,000 ಜೊತೆಯಲ್ಲಿ ಟ್ರೋಫಿ. 55 ಕೆಜಿ ವಿಭಾಗದಲ್ಲಿ ಪ್ರಥಮ 11,000, ದ್ವಿತೀಯ 7,000, ತೃತೀಯ ಮತ್ತು ಚತುರ್ಥ 3,000ಗಳ ಜೊತೆಯಲ್ಲಿ ಗೌರವದ ಟ್ರೋಫಿಯನ್ನು ಕೊಟ್ಟು ಗೌರವಿಸಲಾಗುತ್ತದೆ. ಯಶಸ್ವಿಯ ದಾಳಿಯ ಮಾಡುವಲ್ಲಿ ವಿಫಲತೆಯಾದಂತಹ ದೇಶ. 5 ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ ಇದೆ. ಸ್ಕೋರ್ ಬೋರ್ಡ್ನ ಚಿತ್ರಣದಲ್ಲಿ 5-12ರಲ್ಲಿದೆ. ವಿರಾಮದ ಘೋಷಣೆ 6-12 ಅಂತರ 6ರಲ್ಲಿದೆ. ಮುನ್ನಡೆಯಲ್ಲಿ ಜೈ ಭೀಮ್ ಟ್ರಸ್ಟ್ ನಿಡ್ಪಳ್ಳಿ ಮುನ್ನಡೆಯಲ್ಲಿದೆ. ಸುಮುಖ ದ ಲಾಸ್ಟ್ 5 ಮಿನಿಟ್ಸ್ ಅಭಿ ಅಂತಿಮ 5 ಮಿನಿಟ್ 5 ನಿಮಿಷದ ಪಂದ್ಯಾಟಗಳಷ್ಟು ಬಾಕಿ. ನಿಗದಿತ ಸಮಯದ ಪರಿಕಲ್ಪನೆಯ ಪಂದ್ಯಾಕೂಟದಲ್ಲಿ ಸುಮುಖ ಮತ್ತು ದಾಳಿಯಲ್ಲಿ
ಗಣಪ ಸ್ಕೋರ್ ಬೋರ್ಡ್ನಲ್ಲಿ 13-6 ಲಾಸ್ಟ್ 4 ಮಿನಿಟ್ಸ್, ಅಂತಿಮ 4 ನಿಮಿಷದ ಸ್ಪರ್ಧೆ. ಆರೂವರೆ ಡಿಫೆಂಡರ್ಗಳ ಮಧ್ಯೆ ಯಶಸ್ವಿಯ ಟ್ಯಾಕಲ್ನ ಪರಿಪೂರ್ಣತೆಯ ಲಾಭದಲ್ಲಿ 7-13. 4 ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ ಇದೆ. 7-13 ಮುಖೇನವಾಗಿ ರೈಟ್ ಕಾರ್ನರ್ ವಿಭಾಗದಲ್ಲಿ ಪ್ರಶಾಂತ, ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸುನಿಲ್. ಎಂಟು 14 ಮುನ್ನಡೆಯಲ್ಲೇ ಜೈ ಭೀಮ್ ಟ್ರಸ್ಟ್ ನಿಡ್ಪಳ್ಳಿ ಇದೆ. ದ ಲಾಸ್ಟ್ 3 ಮಿನಿಟ್ಸ್ ಫಾರ್ ಫುಲ್ ಟೈಮ್. ಅಂತಿಮ 180 ಸೆಕೆಂಡ್ಸ್ಗಳಷ್ಟೇ ಬಾಕಿ. ಅಭಿ ಅಂತಿಮ 3 ಮಿನಿಟ್. ಸಪಗಿದ ಕಾಲ ಹರಡದ ಪಂದ್ಯಾಟದಲ್ಲಿ ಸುಮುಖ ಸುಮುಖನನ್ನ ಕಟ್ಟಿ ಹಾಕುವಲ್ಲಿ ವಿಫಲತೆಯಾದಂತಹ ಡಿಫೆನ್ಸ್ ವಿಭಾಗ. ಮೂರು ಅಂಕದ ಲಾಭವಾಗಿದೆ. ವಿರಾಮದ ಕೋರಿಕೆಯಲ್ಲಿ ಸ್ಕೋರ್ ಬೋರ್ಡ್ ನಲ್ಲಿ ಎಚ್ಚೆತ್ತದ 17-8 17-8 ಇನ್ ಫೇವರ್ ಆಫ್ ಟೀಮ್ ಜೈ ಭೀಮ್ ಟ್ರಸ್ಟ್ ರಿಜಿಸ್ಟರ್ಡ್ ನಿಟ್ಪಳ್ಳಿ. ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ ಆರಂಭವಾಗಿದೆ. ಬಿಕೆ ಬಾಯ್ಸ್ ಪರವಾಗಿ ದಾಳಿ. ಪ್ರಶಾಂತನ ಡಿಫೆನ್ಸ್ಗೆ ಸವಾಲೊಡ್ಡಿದಂತಹ ಚಿದಾನಂದ. 18-8 ಸ್ಪರ್ಧೆ ಇದೆ. ಅಂತರ 10 ಮುನ್ನಡೆಯಲ್ಲಿದೆ. ಲಾಸ್ಟ್ 2 ಮಿನಿಟ್ಸ್ ಫಾರ್ ಫುಲ್ ಟೈಮ್. ಸುಮುಖ ದ ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ಸುಮುಖ ಮತ್ತೆ ದಾಳಿಯಲ್ಲಿ. ನಿರ್ದಿಷ್ಟ ಸಮಯದ ಪರಿಕಲ್ಪನೆಯ ಪಂದ್ಯಾಕೂಟದಲ್ಲಿ ಎಂಟು 18 ಸ್ಪರ್ಧೆ. ಯಶಸ್ವಿ ಟ್ಯಾಕಲ್ನ ಜೊತೆಯಲ್ಲಿ ಈ ಮುಖೇನ ಪಂದ್ಯಾಟ ಮುಕ್ತಾಯವಾಗಿದೆ. 2025 ಮುರಳಿ ಅನ್ನ ಅಭಿಮಾನಿ ಬಳಗ ನಿಟ್ಪಳ್ಳಿ ಆಯೋಜನೆಗೊಳಿಸಿರುವಂತಹ ದಿವಂಗತ ಮುರಳಿ ಕೃಷ್ಣ ಭಟ್ ಮುಂಡೂರು ನಿಟ್ಪಳ್ಳಿ ಇವರ ಸ್ಮರಣಾರ್ಥವಾಗಿ 60 ಕೆಜಿ ವಿಭಾಗದ ಮ್ಯಾಟ್ ಕಬಡ್ಡಿ ಪಂದ್ಯಾಕೂಟದ ಚಾಂಪಿಯನ್ ಪಟ್ಟವಾಗಿದೆ ಟೀಮ್ ಜೈ ಭೀಮ್ ಸೇವಾ ಟ್ರಸ್ಟ್ ನಿಟ್ಪಳ್ಳಿ. ಅಭಿನಂದನೆಗಳು. ಅಬ್ಜೆಕ್ಷನ್. ಎಂತದ್ದು ಅಬ್ಜೆಕ್ಷನ್? ಇವರು ಸನ್ಫ್ಲವರ್ ಆಯಿಲ್ ಕೇಳಿದ್ದು, ಇವರು ಕೊಟ್ಟದ್ದು. ಮೈ ಲಾರ್ಡ್, ನನ್ ಕ್ಲೈಂಟ್ ಕೇಳಿದ್ದು ಪ್ಯೂರ್ ಸನ್ಫ್ಲವರ್ ಆಯಿಲ್, ಆದ್ರೆ ಇವ್ರು ಕೊಟ್ಟಿದ್ದು ಡಬ್ಬಾ ಡಕೋಟಾ ಆಯಿಲ್. ಇದ್ರ ಮೇಲೂ ಸನ್ಫ್ಲವರ್ ಫೋಟೋ ಇದೆ, ಆದ್ರೆ ಒಳಗೆ ಏನು ವ್ಯತ್ಯಾಸ ಮಿಲ್ಲೋಡ್. ವ್ಯತ್ಯಾಸ ಇದೆ ಯುವರ್ ಆನರ್. ಸುಳ್ಳಿಗೂ ಸತ್ಯಕ್ಕೂ ಇರೋ ವ್ಯತ್ಯಾಸ, ಕಳ್ಳನ್ಗೂ ಪೊಲೀಸ್ಗೂ ಇರೋ ವ್ಯತ್ಯಾಸ, ತಗಡಿಗೂ ಚಿನ್ನಕ್ಕೂ ಇರೋ ವ್ಯತ್ಯಾಸ, ಡ್ಯೂಪ್ಲಿಕೇಟ್ಗೂ ಹೀರೋಗಿರೋ ವ್ಯತ್ಯಾಸ. ಇಲ್ಲಿದೆ ನೋಡಿ ಸಾಕ್ಷಿ. ಈಗ ಫ್ರೀಡಮ್ ಆಯಿಲ್ ನಾಟ್ ದಿಸ್ ಪಾಯಿಂಟ್. ಜಡ್ ಸಾಹೇಬ್ರಿಗೆ ಸಾಕ್ಷಿ ಇಷ್ಟ ಆಗಿದೆ, ತುಂಬಾ ಇಷ್ಟ ಆಗಿದೆ. ಯಾಕಂದ್ರೆ ಫ್ರೀಡಮ್ ನ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿಯಿಂದ ಮಾಡಲಾಗುತ್ತೆ. ಇದು ಎಷ್ಟು ಪ್ಯೂರ್ ಮತ್ತು ಲೈಟ್ ಅಂದ್ರೆ ಕಮ್ಮಿ ಎಣ್ಣೆಯಲ್ಲಿ ಜಾಸ್ತಿ ಅಡುಗೆ ಮಾಡಬಹುದು. ಅಂದ್ರೆ ಇನ್ನು ಮುಂದೆ ಬರೀ ಪ್ಯೂರ್ ಸನ್ಫ್ಲವರ್ ಆಯಿಲ್. ಫ್ರೀಡಮ್. ಹುಷಾರಾಗಿದೆ.
ಮುರಳಿಯಣ್ಣ ಅಭಿಮಾನಿ ಬಳಗ ನೆಡುಪಳ್ಳಿ ಇದರ ಆಶ್ರಯದಲ್ಲಿ ನಡೆಯುವಂತಹ ಈ ಒಂದು ಕಬಡ್ಡಿ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡಿದಂತಹ ಸುದ್ದಿ ಬಳಗದ ಎಲ್ಲ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಅಚ್ಚುಕಟ್ಟಾಗಿ ನೇರ ಪ್ರಸಾರವನ್ನು ಮಾಡಿದಂತಹ ಸುದ್ದಿ ಮಾಧ್ಯಮದ ಎಲ್ಲ ಸಿಬ್ಬಂದಿಗಳು ನಿನ್ನೆಯಿಂದ ನಡೆದಂತಹ ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡಿದಂತಹ ಸುದ್ದಿ ಮಾಧ್ಯಮದ ಸಿಬ್ಬಂದಿಗಳಿಗೆ ಹಾರ್ದಿಕವಾದ ಧನ್ಯವಾದಗಳು. ಅದೇ ರೀತಿ ಅಚ್ಚುಕಟ್ಟಾಗಿ ತೀರ್ಪುಗಾರಿಕೆಯನ್ನು ಮಾಡಿದಂತಹ ಅದೇ ರೀತಿ ನಮಗೆ ಲೈಟಿಂಗ್ ಹಾಗೂ ಧ್ವನಿ ವ್ಯವಸ್ಥೆಯನ್ನು ಮಾಡಿದಂತಹ ಪ್ರಸಾದ್ ಹೊಲ್ಲ, ಮಹಾಲಿಂಗೇಶ್ವರ ಸಾಮಿಯನ್ ಇವರು ಕೂಡ ದಯವಿಟ್ಟು ವೇದಿಕೆ ಹತ್ರ ಬರಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿ ಈ ಒಂದು ಪಂದ್ಯಾಕೂಟ ಬಹಳ ಉತ್ತಮವಾಗಿ ನಡಿಬೇಕಾದರೆ ನಮಗೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ತೀರ್ಪುಗಾರರು ಬಹಳ ಮುಖ್ಯವಾಗಿ ಅಚ್ಚುಕಟ್ಟಾದ ತೀರ್ಪನ್ನು ನೀಡಿದ್ದಾರೆ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ತೀರ್ಪುಗಾರರಂತ ಆಸಿಫ್ ಕಂಬುತಡ್ಕ ದಯವಿಟ್ಟು ವೇದಿಕೆ ಹತ್ರ ಬರಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ನಮ್ಮೂರಿನವರೇ ಆದಂತಹ ಆಸಿಫ್ ತಂಬುದಡ್ಕ ಇವರು ಅಧ್ಯಕ್ಷರು, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪುತ್ತೂರು. ಧನ್ಯವಾದಗಳು. ಅದೇ ರೀತಿ ಕಾರ್ತಿಕ್ ಪುತ್ತೂರು ಇವರು ಕೂಡ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ತೀರ್ಪುಗಾರಿಕೆಯಲ್ಲಿ ಎತ್ತಿದ ಕೈಯಾಗಿರುವಂತಹ ಕಾರ್ತಿಕ್ ಪುತ್ತೂರು ಇವರು ಕೂಡ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಇನ್ನು ನಿನ್ನೆಯಿಂದ ನಮಗೆ ವೀಕ್ಷಕ ವಿವರಣೆಯನ್ನು ನೀಡಿದಂತಹ ಮಾತಿನ ಮುತ್ತು ಸಂದೇಶ್ ಉಪ್ಪಿನಂಗಡಿ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ನಿನ್ನೆಯಿಂದ ನಿರಂತರವಾಗಿ ನಮ್ಮ ಜೊತೆ ವೀಕ್ಷಕ ವಿವರಣೆಯನ್ನು ನೀಡಿದಂತಹ ಓರ್ವ ಖ್ಯಾತ ವೀಕ್ಷಕ ವಿವರಣೆಗಾರ ಧನ್ಯವಾದಗಳು ಸರ್. ಇನ್ನೂ ಕೂಡ ನಮ್ಮ ಜೊತೆ ಈ ರೀತಿ ಸಹಕಾರವನ್ನು ಮಾಡಬೇಕಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು ಸರ್. ಎಸ್, ಇನ್ನು ನಾವೆಲ್ಲ ಕಾಯ್ದುಕೊಂಡಂತಹ 60 kg ಕಬಡ್ಡಿ ಪಂದ್ಯಾಕೂಟದ ಬೆಸ್ಟ್ ರೈಡರ್ ಪ್ರಶಸ್ತಿಯನ್ನು ಸುಮುಖ್ ಅವರು ಪಡೆದುಕೊಂಡಿದ್ದಾರೆ. ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಎಲ್ಲ ಅತಿಥಿಗಳು ಕೂಡ ಈ ಒಂದು ಪ್ರಶಸ್ತಿಯನ್ನು ನೀಡಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಜೈ ಭೀಮ್ ನಿಡ್ಪಳ್ಳಿ ತಂಡದ ಸುಮುಖ್ ಬೆಸ್ಟ್ ರೈಡರ್ ಆಗಿ ಹೊರಹೊಮ್ಮಿದ್ದಾರೆ. ಸುಮುಖ್ ಜೈ ಭೀಮ್ ಟ್ರಸ್ಟ್ ನಿಡ್ಪಳ್ಳಿ ತಂಡದ ಸುಮುಖ್ ಒಬ್ಬ ನ್ಯಾಷನಲ್ ಪ್ಲೇಯರ್, ಬೆಸ್ಟ್ ರೈಡರ್ ಆಗಿ ಸುಮುಖ್ ಎಲ್ಲರೂ ಚಪ್ಪಳೆಯ ಮೂಲಕ ಅಭಿನಂದಿಸಬೇಕಂತ ಕೇಳಬೇಕು. ಒಬ್ಬ ರಾಷ್ಟ್ರೀಯ ಮಟ್ಟದ ಆಟಗಾರ ನಮ್ಮ ಜೊತೆ ಸುಮುಖ್. ಅಭಿನಂದನೆಗಳು. ಅದೇ ರೀತಿ ಬೆಸ್ಟ್ ಕ್ಯಾಚರ್ ಆಗಿ ಚಿದಾನಂದ. ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಬೆಸ್ಟ್ ಕ್ಯಾಚರ್ ಆಗಿ ಚಿದಾನಂದ.
ಜೈ ಭೀಮ್ ತಂಡದ ಬೆಸ್ಟ್ ಕ್ಯಾಚರ್ ಆಗಿ ಚಿದಾನಂದ. ಅಭಿನಂದನೆಗಳು ಚಿದಾನಂದ ಅವರಿಗೆ. ಬೆಸ್ಟ್ ಆಲ್ರೌಂಡರ್ ಆಗಿ ಹೊರಹೊಮ್ಮಿದ್ದಾರೆ ಹಸುನ್ ಜಾಸಿಮ್. ದಯವಿಟ್ಟು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. BK ಬಾಯ್ಸ್ ಬಂಗಾರೆಕೋಡಿಯ ತಂಡದ ಬೆಸ್ಟ್ ಆಲ್ರೌಂಡರ್. ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದನೆ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಸನ್ ಜಾಸಿಮ್, ಅಭಿನಂದನೆಗಳು ಹಸನ್. ಈ ಒಂದು ಪ್ರಶಸ್ತಿಯನ್ನು ಎಲ್ಲ ಅತಿಥಿಗಳು ನೀಡಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಇನ್ನು ನಾವು 60 kg ಕಬಡ್ಡಿ ಪಂದ್ಯಾಕೂಟದ ಬಹಳ ಜಿದ್ದಾಜಿದ್ದಿನ ಈ ಒಂದು ಪಂದ್ಯಾಕೂಟದಲ್ಲಿ ಚತುರ್ಥ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ 7 ಸ್ಟಾರ್ ಕಲ್ಪನೆ. ದಯವಿಟ್ಟು ತಂಡದ ಸದಸ್ಯರು ಮತ್ತು ಎಲ್ಲ ಕ್ರೀಡಾಪಟುಗಳು ದಯವಿಟ್ಟು ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. 7 ಸ್ಟಾರ್ ಕಲ್ಪನೆ. ಸೆವೆನ್ ಸ್ಟಾರ್ ಕಲ್ಪನೆ ಈ ಒಂದು ಪಂದ್ಯಾಕೂಟದಲ್ಲಿ ಚತುರ್ಥ ಬಹುಮಾನವನ್ನು ಸ್ವೀಕಾರ ಮಾಡಿದೆ. ಅಭಿನಂದನೆಗಳು 7 ಸ್ಟಾರ್ ಕಲ್ಪನೆ. ಅಭಿನಂದನೆಗಳು 7 ಸ್ಟಾರ್ ಕಲ್ಪನೆ. ಈ ಒಂದು ಜಿದ್ದಾಜಿದ್ದಿನ ಪಂದ್ಯಾಕೂಟದಲ್ಲಿ ತೃತೀಯ ಬಹುಮಾನವನ್ನು ಪಡೆದುಕೊಂಡಿದೆ ಅಟ್ಯಾಕರ್ಸ್ ವಿಟ್ಲ. ದಯವಿಟ್ಟು ಎಲ್ಲ ಸದಸ್ಯರು ಮತ್ತು ಕ್ರೀಡಾಪಟುಗಳು ದಯವಿಟ್ಟು ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಅಟ್ಯಾಕರ್ಸ್ ವಿಟ್ಲ. ಅಭಿನಂದನೆಗಳು ಅಟ್ಯಾಕರ್ಸ್ ವಿಟ್ಲ ತಂಡಕ್ಕೆ. ಈ ಒಂದು 60 kg ಕಬಡ್ಡಿ ಪಂದ್ಯಾಕೂಟದ ದ್ವಿತೀಯ ಬಹುಮಾನವನ್ನು ಅಲಂಕಾರ ಮಾಡಿದೆ BK ಬಾಯ್ಸ್ ಬಂಗೇರಕೋಡಿ. ಅಭಿನಂದನೆಗಳು BK ಬಾಯ್ಸ್ ಬಂಗೇರಕೋಡಿ. ಎಲ್ಲ ತಂಡದ ಸದಸ್ಯರು ಹಾಗೂ ಎಲ್ಲ ಕ್ರೀಡಾಪಟುಗಳು ದಯವಿಟ್ಟು ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. BK ಬಾಯ್ಸ್ ಬಂಗೇರಕೋಡಿ ಬಹಳ ಜಿದ್ದಾಜಿದ್ದಿನ ಈ ಒಂದು ಪಂದ್ಯಾಕೂಟದಲ್ಲಿ ದ್ವಿತೀಯ ಬಹುಮಾನವನ್ನು ಅಲಂಕಾರ ಮಾಡಿದೆ BK ಬಾಯ್ಸ್ ಬಂಗೇರಕೋಡಿ. ಅಭಿನಂದನೆಗಳು BK ಬಾಯ್ಸ್ ಬಂಗೇರಕೋಡಿ. ಇನ್ನು ಈ 60 kg ಕಬಡ್ಡಿ ಪಂದ್ಯಾಕೂಟದ ಚಾಂಪಿಯನ್ ಪಟ್ಟವನ್ನು ಪಡೆದುಕೊಂಡಿದೆ ನಮ್ಮೂರಿನ ತಂಡ ಜೈ ಭೀಮ್ ಟ್ರಸ್ಟ್ ನೆಡಪಳ್ಳಿ. ಅಭಿನಂದನೆಗಳು. ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದೆ. ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಜೈ ಭೀಮ್ ಟ್ರಸ್ಟ್ ನಿಡಪಳ್ಳಿ. ಎಲ್ಲ ತಂಡದ ಸದಸ್ಯರುಗಳು ಕ್ರೀಡಾಪಟುಗಳು ದಯವಿಟ್ಟು ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ತಂಡದ ಸದಸ್ಯರು ಹಾಗೂ ಇದರ ಮಾಲಕರು ಕೂಡ ದಯವಿಟ್ಟು ಬರಬೇಕು. ವಸಂತ್ ಅವರು ಇದ್ದಾರೆ, ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ನಮ್ಮ ತಂಡ ಜೈ ಭೀಮ್ ಟ್ರಸ್ಟ್. तांबडी चांबडी ही चमकते उन्हात लका 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 तांबडी चांबडी ही चमकते उन्हात लका 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 लका
तांबडी तांबडी ही चमकते उन्हात न लका 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 तांबडी तांबडी ही चमकते उन्हात न लका 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 तांबडी तांबडी ही चमकते उन्हात न लका लका आधीचा पांढरा शब्द ಅಭಿನಂದನೆಗಳು. ಜೈ ಭೀಮ್ ಟ್ರಸ್ಟ್ ನೆಡಪಳ್ಳಿ ನಮಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಆಟಗಾರರನ್ನು ಇಲ್ಲಿ ಆಡಿರುವಂತಹ ಹೆಮ್ಮೆ ನಮಗೆ ಇದೆ. आपल्या कामात नाही कधी काय शंका क्राऊड मध्ये दंगावर साक्षीला जनता इकडे जाशील तिकडे आपला से डंका पद्धतशीर कारागीर ಅಭಿನಂದನೆಗಳು ಜೈ ಭೀಮ್ ಟ್ರಸ್ಟ್ ನೆಡಪಳ್ಳಿ. मी गाडीवर फिरताना कामानी स्टेज वरती भिजलो की घामानी ನಿನ್ನೆಯಿಂದ ನಡೆದು ಬಂದಂತಹ ಈ ಒಂದು ಪಂದ್ಯಾಕೂಟದಲ್ಲಿ तांबडी तांबडी ही चमकते उन्हात न लका 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 ಪ್ರದರ್ಶನ ಪಂದ್ಯಾಕೂಟದ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ರಕ್ಷಿತ್ ಹಾಗೂ ತಂಡ. तांबडी ही चमकते उन्हात न ರಕ್ಷಿತ್ ಹಾಗೂ ತಂಡ ಅಭಿನಂದನೆಗಳು. ಈ ಒಂದು ಪ್ರಶಸ್ತಿಯನ್ನು ಎಲ್ಲ ಅತಿಥಿಗಳು ಅಭಿನಂದನೆಗಳು ರಕ್ಷಿತ್ ಹಾಗೂ ತಂಡ. ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ತನುಷ್ ಹಾಗೂ ತಂಡ. स्टेज वरती ಬಹುಮಾನವನ್ನು ನಮ್ಮೂರಿನ ಪ್ರತಿಭೆ ತನುಷ್. ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು ನಮ್ಮೂರಿನ ಪ್ರತಿಭೆ ತನುಷ್. ಅಭಿನಂದನೆಗಳು. ಪ್ರದರ್ಶನ ಪಂದ್ಯಾಕೂಟದ ಪ್ರಥಮ ಬಹುಮಾನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂತಹ ಎಲ್ಲ ಕ್ರೀಡಾಪಟುಗಳಿಗೂ ಅಭಿನಂದನೆಗಳು. ಅದೇ ರೀತಿ ಈ ಒಂದು ಪ್ರಶಸ್ತಿಯನ್ನು ವಿತರಿಸಿದಂತಹ ಎಲ್ಲ ಅಭಿಮಾನಿಗಳಿಗೂ ಕೂಡ ಹಾರ್ದಿಕವಾದ ಧನ್ಯವಾದಗಳು. ಮುರಳಿಯಣ್ಣ ಅಭಿಮಾನಿ ಬಳಗ ನೆಡಪಳ್ಳಿ ಇದರ ಆಶ್ರಯದಲ್ಲಿ ನಡೆದಂತಹ ಈ ಒಂದು 60 kg ವಿಭಾಗ ಹಾಗೂ ಮುಕ್ತ ಕಬಡ್ಡಿ ಪಂದ್ಯಾಕೂಟದ ಒಂದು ಪಂದ್ಯಾಕೂಟಕ್ಕೆ ಸಹಕರಿಸಿದಂತಹ ಎಲ್ಲ ಅತಿಥಿಗಳಿಗೂ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಹಾಗೂ ಎಲ್ಲ ಕ್ರೀಡಾಪಟುಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ಸ್ಟಾಲನ್ನು ತೆರೆದಂತಹ ಎಲ್ಲ ಅಂಗಡಿ ಮಿತ್ರರಿಗೂ ಹಾಗೂ ನಿನ್ನೆಯಿಂದ ನಮ್ಮ ಜೊತೆ ಸಹಕಾರ ಮಾಡಿದಂತಹ ಮುರಳಿ ಅನ್ನ ಅಭಿಮಾನಿ ಬಳಗದವರಿಗೂ ಕೂಡ ಅದೇ ರೀತಿ ನಮ್ಮ ದೇವಸ್ಥಾನದ ಕಮಿಟಿಯವರಿಗೂ ಕೂಡ ಹಾರ್ದಿಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ನಾವು ತೆರೆಯನ್ನು ಕೂಡ ಎಳಿತಾ ಇದ್ದೇವೆ. ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು.